ದೇವರನ್ನು ಪಾರ್ವತಿ ಪರಮೇಶ್ವರನ ರಥದಲ್ಲಿ ಕೂರಿಸಿ ರಥೋತ್ಸವ ಆಗೋದು. ಈ ರಥ ನಮಗೆ ಈಗ ತಿಳಿದ ಹಾಗೆ ಇದೊಂದು ಸುಮಾರು 400-500 ವರ್ಷ ಭಾಳ ಹಿಂದಿನ ಕಾಲದ ರಥ ಇದರಲ್ಲಿ. ಹಾಗೆ ನಮ್ಮ ಇತ್ತೀಚೆಗೆ ಇದರ 4 ಚಕ್ರಗಳು ಸ್ವಲ್ಪ ವಿರೂಪಗೊಂಡಾಗ ನಮ್ಮ ಈಗಿನ ಆಡಳಿತ ಮುಕ್ತೇಶ್ವರರು ಅದನ್ನು ಮತ್ತೆ ರಿಪೇರಿ ಎಲ್ಲ ಮಾಡಿಸಿ ರಥ ಎಳೆಯುವ ಹಾಗೆ ಭಾಳ ಸುಂದರವನ್ನಾಗಿಸಿದ್ದಾರೆ. ಮತ್ತೆಲ್ಲ ಮೇಲಿನವರೆಗೆ ಬಹಳ ಗಟ್ಟಿಮುಟ್ಟಾಗಿ ಏನು ಎಲ್ಲಿಯೂ ಕೂಡ ಏನು ತೊಂದರೆಗಳಾಗದ ಹಾಗೆ ಭಾಳ ಗಟ್ಟಿಮುಟ್ಟಾಗಿ ಉಂಟು. ಇದರ ಕೆತ್ತನೆಗಳನ್ನು ಕೂಡ ಭಾಳ ನೋಡ್ಬೋದು, ಭಾಳ ಸುಂದರವಾಗಿ. ಅದೀಗ ವರ್ಷದಿಂದ ವರ್ಷಕ್ಕೆ ಅದಕ್ಕೆ ಎಣ್ಣೆ ಸ್ವಲ್ಪ ಕೊಟ್ಟು, ಅದಕ್ಕೆ ವಿಶೇಷವಾಗಿ ಜಾತ್ರಾ ಸಂದರ್ಭದಲ್ಲಿ ಅದಕ್ಕೆ ಎಣ್ಣೆ ಕೊಟ್ಟು ರಥ ಮತ್ತಷ್ಟು ಹೊಳಪು ಬರುವ ಹಾಗೆ ಸುಂದರವಾಗಿ ಕಾಣುವ ಹಾಗೆ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದಾಗೆ ಸುಮಾರು 500 ವರ್ಷಕ್ಕೂ ಹಿಂದಿನ ಆಗಿರ್ಬೋದು.